ಕೇರಳದ ನೂರಾರು ನರ್ಸ್ಗಳು ಕುವೈತ್ನ ಗಲ್ಫ್ ಬ್ಯಾಂಕಿಗೆ 700 ಕೋಟಿ ರೂಪಾಯಿ ವಂಚನೆ ಮಾಡಿದ್ದರೆನ್ನಲಾದ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಗಲ್ಫ್ ದೇಶವನ್ನು ತೊರೆಯುವ ಮೊದಲು ಕುವೈತ್ನ ಬ್ಯಾಂಕಿಗೆ ನರ್ಸ್ಗಳು ಸುಮಾರು 700 ಕೋಟಿ ರೂಪಾಯಿ ವಂಚಿಸಿದ್ದಾರೆ ಎನ್ನಲಾಗಿದೆ. ಕೇರಳದ ಸುಮಾರು 1425 ನರ್ಸ್ಗಳು ಗಲ್ಫ್ ಬ್ಯಾಂಕಿನಿಂದ ದೊಡ್ಡ ಸಾಲವನ್ನು ಪಡೆದು ಉದ್ದೇಶಪೂರ್ವಕವಾಗಿ ಮರುಪಾವತಿಯನ್ನ ಮಾಡದೆ ಕೆನಡಾ, ಆಸ್ಟ್ರೇಲಿಯಾ ಮತ್ತು ಯುರೋಪಿಯನ್ ದೇಶಗಳಿಗೆ ವಲಸೆ ಹೋಗಿದ್ದಾರೆ ಎಂದು ದ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಅಂದಹಾಗೆ ಇವರೆಲ್ಲರೂ ಕೇರಳ ಮೂಲದ ನರ್ಸ್ಗಳೇ ಆಗಿದ್ದಾರೆ ಎಂಬುದು ಅಚ್ಚರಿಯ ವಿಚಾರವಾಗಿದೆ. ಕುವೈತ್ನ ಆರೋಗ್ಯ ಸಚಿವಾಲಯದಲ್ಲಿ ಈ ನರ್ಸ್ಗಳು ಉದ್ಯೋಗದಲ್ಲಿದ್ದರು. ಇವರು ಕುವೈತ್ ಗಲ್ಫ್ನ ಬ್ಯಾಂಕ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಾಲ ಮಾಡಿ ಬಳಿಕ ಅದನ್ನು ಸಂಪೂರ್ಣವಾಗಿ ಕಟ್ಟದೆ ಕೆನಡಾ, ಆಸ್ಟ್ರೇಲಿಯಾ ಸೇರಿದಂತೆ ಹಲವು ಐರೋಪ್ಯ ದೇಶಗಳಿಗೆ ವಲಸೆ ಹೋಗಿದ್ದಾರೆ ಎಂದು ವರದಿಯಾಗಿದೆ. ಈ ಲೋನ್ ಅಥವಾ ಸಾಲವನ್ನು ವಾಪಸ್ ಕಟ್ಟುವುದರಲ್ಲಿ ವಿಳಂಬವಾದ ಹಿನ್ನೆಲೆಯಲ್ಲಿ ವಿಚಾರಿಸಿ ನೋಡಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ತನಿಖೆ ಆರಂಭವಾಗಿದ್ದು ಗಲ್ಫ್ ಬ್ಯಾಂಕ್ಗಳಿಗೆ ಈ ಮೋಸ ಮಾಡಿದ ಕೇರಳ ನರ್ಸ್ಗಳ ವಿರುದ್ಧ ಕೇರಳದಲ್ಲಿ ಹಲವು ಪ್ರಕರಣಗಳು ದಾಖಲಾಗಿದೆ. ಗಲ್ಫ್ ನ್ಯೂಸ್ ವರದಿಯ ಪ್ರಕಾರ ಪ್ರಾರಂಭದಲ್ಲಿ ಬ್ಯಾಂಕ್ಗಳ ವಿಶ್ವಾಸ ಗಳಿಸಿದ್ದ ಈ ನರ್ಸ್ಗಳು 35,000 ಕುವೈತ್ ದಿನಾರ್ನಿಂದ 45,000 ಕುವೈತ್ ದಿನಾರ್ ರೇಂಜ್ನಲ್ಲಿ ಸಾಲ ಮಾಡಿದ್ದಾರೆ. ಭಾರತೀಯ ರೂಪಾಯಿಗಳಲ್ಲಿ ಇವುಗಳ ಮೊತ್ತ 96 ಲಕ್ಷದಿಂದ 1 ಕೋಟಿ ರೂಪಾಯಿ ಅಧಿಕವಾಗಿದೆ. ಆರಂಭದಲ್ಲಿ ಈ ನರ್ಸ್ಗಳೆಲ್ಲರೂ ಸಮರ್ಪಕವಾಗಿ ಸಾಲದ ಕಂತನ್ನು ಪಾವತಿ ಮಾಡಿದ್ದಾರೆ. ಈ ಮೂಲಕ ಅಲ್ಲಿನ ಬ್ಯಾಂಕ್ಗಳ ವಿಶ್ವಾಸ ಗಳಿಸಿದ್ದಾರೆ. ಆದರೆ ಪಾಶ್ಚಿಮಾತ್ಯ ದೇಶಗಳಿಗೆ ಉತ್ತಮ ಅವಕಾಶ ಸಿಕ್ಕಿದಾಗ ಈ ನರ್ಸ್ಗಳು ಅಲ್ಲಿಗೆ ವಲಸೆ ಹೋಗಲು ಮುಂದಾಗಿದ್ದು ಈ ಲೋನ್ ಹಣವನ್ನು ಪಾವತಿ ಮಾಡದೆ ಹೊರಟು ಹೋಗಿದ್ದಾರೆ. ಇವರ ಸಾಲದ ಮೊತ್ತ ವಿಳಂಬವಾಗುತ್ತಾ ಹೋದಂತೆ ತನಿಖೆಗಿಳಿದ ಬ್ಯಾಂಕ್ ಸಿಬ್ಬಂದಿಗೆ ಇವರು ದೇಶ ಬಿಟ್ಟು ಹೋಗಿ ಮಹಾವಂಚನೆ ಮಾಡಿರುವುದು ತಿಳಿದು ಬಂದಿದೆ. ಈಗ ಕೇರಳದಲ್ಲಿ ನೆಲೆಸಿರುವ 10 ಮಂದಿ ಸಾಲ ಮರುಪಾವತಿ ಮಾಡದವರನ್ನ ಬ್ಯಾಂಕ್ ಗುರುತಿಸಿದೆ. ಅವರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ವಂಚಿಸಿರುವ ನರ್ಸ್ಗಳಲ್ಲಿ ಒಬ್ಬರು ಕೇರಳಗೆ ಮರಳಿ ಕೊಚ್ಚಿಯಲ್ಲಿ ಐಷಾರಾಮಿ ಅಪಾರ್ಟ್ಮೆಂಟ್ ಖರೀದಿಸಿದ್ದಾರೆ. ಅವರು ಇಲ್ಲಿನ ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಹೆಚ್ಚಿನ ನರ್ಸ್ಗಳನ್ನು ಗುರುತಿಸುವ ಹೆಚ್ಚಿನ ಎಫ್ಐಆರ್ಗಳು ದಾಖಲಾಗಲಿವೆ ಎಂದು ವಕೀಲ ಥಾಮಸ್ ಹೇಳಿದ್ದಾರೆ. ಈಗಾಗಲೇ ಪ್ರಕರಣ ದಾಖಲಿಸಿರುವ ಕೇರಳ ಪೊಲೀಸರು ತನಿಖೆ ಪ್ರಾರಂಭಿಸಿದ್ದಾರೆ. ಗಲ್ಫ್ ದೇಶಗಳಲ್ಲಿ ಉದ್ಯೋಗಕ್ಕಾಗಿ ಹೋಗಿ ಜೀವನ ರೂಪಿಸಿಕೊಂಡವರು ಆ ದೇಶಕ್ಕೆ ವಿಶ್ವಾಸದ್ರೋಹ ಎಸಗಿರುವುದು ಮಾತ್ರ ವಿಪರ್ಯಾಸ.